ಹೆಲ್ಪ್ ಲೈನ್ ಕಲ್ಲಾಪು ಮತ್ತು ಏನಪ್ಪಯ್ಯ ಮೆಡಿಕಲ್ ಕಾಲೇಜು ದೇರ್ಲಗಟ್ಟೆ, KS ಹೆಗ್ಡೆ ಮೆಡಿಕಲ್ ಕಾಲೇಜು, KMC ಆಸ್ಪತ್ರೆ ಮಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ಉಳ್ಳಾಲ ಪ್ರದೇಶದ ಕಲ್ಲಾಪಿನಲ್ಲಿ ಬೃಹತ್ ರಕ್ತದಾನ ಶಿಬಿರ ಇದೀಗ ಬೆಳಿಗ್ಗೆ 8 ಗಂಟೆಯಿಂದ ಬಹಳ ಒಂದು ವಿಜೃಂಭಣೆಯಿಂದ ನಡೀತಾ ಉಂಟು. ಬಹಳಷ್ಟು ಜನರು ರಕ್ತ ಕೊಡಲು ಬರ್ತಾ ಇದ್ದಾರೆ. ಒಂದು ಕಾಲ ಇತ್ತು ರಕ್ತ ಕೊಡುವುದೆಂದರೆ ಜೀವ ಹೋಗುದಂತ. ಮನೆಯಲ್ಲಿ ತಾಯಂದಿರಲ್ಲ, ನಾವು ರಕ್ತ ಕೊಡ್ಲಿಕ್ಕೆ ಹೋಗ್ತಾನೆ ಹೇಳಿದ್ರೆ ಹೋಗ್ಬೇಡ ಮಾರಾಯ, ನಿನ್ನ ದೇಹದಲ್ಲಿ ರಕ್ತ ಇಲ್ಲ ಅಂತ ಹೇಳ್ತಾರೆ. ನಮ್ಮ ತಾಯಿ ಕೂಡ ಹೇಳ್ತಾ ಇದ್ರೆ ನಿನ್ನ ದೇಹದಲ್ಲಿ ಎಲ್ಲಿ ಉಂಟು ರಕ್ತ ಅಂತ. ನಾನು ಎಷ್ಟು ಪುಷ್ಟಿ ಇದ್ರು ತಾಯಂದಿರಿಗೆ ತಂದೆಯಂದಿರಿಗೆ ಇಷ್ಟ ಇರುವುದಿಲ್ಲ. ಒಂದು ಕಾಲ ಈಗ ಆಗಲ್ಲ. ಈಗ ಮನೆಯವರೇ ಹೇಳ್ತಾರೆ ಹೋಗು ಮಾರಾಯ, ಯಾರಿಗಾದ್ರೂ ಉಪಕಾರ ಆಗಲಿ, ಒಂದು ರಕ್ತ ಕೊಡ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಮುಂದುವರೆದಿದೆ ಈಗ ನೋಡಿ. ವಿವಿಧ ಕಡೆಗಳಲ್ಲಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇಕಾದಷ್ಟು ಶಿಬಿರಗಳು ಆಗ್ತಾ ಉಂಟು. ಇದೊಂದು ಇತಿಹಾಸ ನಿರ್ಮಾಣ ಆಗಿದೆ ಉಳ್ಳಾಲ ಆಜಾದ್ ಮೈದಾನದಲ್ಲಿ. ಏಕೆಂದರೆ ಇಂಥ ಒಂದು ಸೆಟಪ್, ಒಂದು ಮೈದಾನದಲ್ಲಿ ಈ ರೀತಿಯ ಒಂದು ಸೆಟಪ್ ಮಾಡಿ ಒಂದು ರಕ್ತದಾನ ಶಿಬಿರ ಏರ್ಪಡಿಸುವುದೆಂದರೆ ಇದು ಸಣ್ಣ ವಿಷಯ ಅಲ್ಲ. ಸಿಕ್ಕಾಬಟ್ಟೆ ಖರ್ಚುಂಟು, ಸಿಕ್ಕಾಬಟ್ಟೆ. ಏಕೆಂದರೆ ಯಾರು ರಕ್ತ ಕೊಡ್ತಾರೆ, ಯಾರೆಲ್ಲಿ ಡೊನೇಟ್ ಮಾಡ್ತಾರೆ, ಅವರು ಹೋಗುವಾಗ ಅವರಿಗೊಂದು ಫ್ರೂಟಿ ಸಹಜವಾಗಿ ಎಲ್ಲರೂ ಕೊಡ್ತಾರೆ. ಅದರೊಟ್ಟಿಗೆ ಹಣ್ಣು ಹಂಪಲು ಕೊಡುದು. ಅದೇ ರೀತಿ ಬ್ರೇಕ್ಫಾಸ್ಟ್ ಕೂಡ ಅನ್ಲಿಮಿಟೆಡ್ ಇಟ್ಟಿದ್ದಾರೆ ಇಲ್ಲಿ. ಅದು ಕೂಡ ಪ್ರತಿಷ್ಠಿತ ಹೋಟೆಲ್ ಒಂದರ ಒಂದು ಕ್ಯಾಟ್ರಿಂಗ್ ಕೂಡ ಇಲ್ಲಿ ಇಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಎಲ್ಲರೂ ಬರಬೇಕು ನೋಡಿ. ನಾವು ಬಹಳಷ್ಟು ಕ್ರೀಡಾ ಪ್ರೇಮಿಗಳು, ಕ್ರೀಡಾ ಅಭಿಮಾನಿಗಳು. ಕ್ರೀಡೆಯೊಂದಿಗೆ ನಾವು ಯಾವತ್ತೂ ಇರುವುದು. ಅದರೊಟ್ಟಿಗೆ ಇಲ್ಲಿ ನಾವು ಸಮಾಜ ಸೇವೆ ಕೂಡ ಮಾಡ್ತಾ ಇದ್ದಾರೆ ನೋಡಿ. ಯಾರೆಲ್ಲ ಕ್ರೀಡೆಯನ್ನು ವಿರೋಧ ಮಾಡ್ತಾರೆ ಅವರಿಗೆ ಇದೊಂದು ಸಂದೇಶ ಈ ಆಜಾದ್ ಮೈದಾನದಿಂದಲೇ ಹೋಗಬೇಕು. ಯಾಕಂದ್ರೆ ಮೊನ್ನೆ ಒಬ್ಬರು ಅತಿಥಿ ಬಂದು ಹೇಳ್ತಿದ್ರು ನೋಡಿ, ಕ್ರೀಡೆಯನ್ನು ಯಾರು ವಿರೋಧ ಮಾಡ್ತಾರೆ, ನೀವೊಂದು ರಕ್ತದಾನ ಶಿಬಿರದ ಒಂದು ಎಲ್ಲಾದ್ರೂ ಕ್ಯಾಂಪ್ ಆದ್ರೆ ಅದರ ಒಂದು ಲೀಸ್ಟ್ ನೋಡಿ. ಯಾವುದಾದ್ರೂ ಒಂದು ಕ್ರಿಕೆಟ್ ತಂಡದ ಒಂದು 10 ಮಂದಿ ಆದ್ರೂ ಆ ಲೀಸ್ಟ್ ಅಲ್ಲಿ ಅವರ ಹೆಸರು ಇರ್ತದಂತ. ಆದರೆ ನೋಡಿ, ಕ್ರೀಡೆಯೊಂದಿಗೆ ಸಂಘಟನೆ ಆಗುದು, ಸಂಘಟನೆಯಿಂದಲೇ ಸಮಾಜ ಸೇವೆ ಆಗುದು. ಅದರಿಂದ ಕ್ರೀಡೆ ಬೇಕು, ಸಮಾಜ ಸೇವೆ ಬೇಕು, ದೇಶ ಪ್ರೇಮ ಬೇಕು ಎಂದು ಹೇಳುತ್ತಾ ಒಳ್ಳೆದಾಗಲಿ. ಇನ್ನು ಕೂಡ ಸಂಜೆ 3 ಗಂಟೆವರೆಗೆ ಈ ಕಾರ್ಯಕ್ರಮ ನಡೀತಾ ಉಂಟು. ಈ ಪ್ರದೇಶದ ಉಳ್ಳಾಲ ನಮ್ಮ ವ್ಯಾಪ್ತಿಯ, ಈ ನಮ್ಮ ಮುನ್ಸಿಪಾಲಿಟಿ ವ್ಯಾಪ್ತಿಯ ಎಲ್ಲ ಯುವಕರು, ಈಗ 65 ವರ್ಷದ ಒಬ್ಬರು ಇಲ್ಲಿ ಬಂದು ಬ್ಲಡ್ ಕೊಟ್ಟರು. ತುಂಬಾ ಹೆಲ್ತಿ ಇದ್ದಾರೆ ಅಂತ ಅವರು. ಅವರದ್ದು ಬ್ಲಡ್ ಪ್ರೆಷರ್ ಆಗಲಿ, ಶುಗರ್ ಆಗಲಿ ಏನಿಲ್ಲ. ಏಕೆಂದ್ರೆ ನಾವು 3 ತಿಂಗಳಿಗೊಮ್ಮೆ ನಾವು ಬ್ಲಡ್ ಕೊಡ್ತಾ ಇದ್ದೇವೆ, ನಮಗೆ ಯಾವ ರೋಗ ಕೂಡ ಬರುವುದೇ ಇಲ್ಲ. ನಾವು ಇಲ್ಲಿ 200 ml ಇದು ಕೊಟ್ರೆ, ಬ್ಲಡ್ ಕೊಟ್ರೆ ಒಂದೇ ದಿವಸ ಸಾಕು ಅದು ಫಿಲ್ ಆಗ್ಲಿಕ್ಕೆ ನಮಗೆ. ಅದನ್ನು 3 ತಿಂಗಳು ಬೇಕಂತಿಲ್ಲ. ಯಾಕೆಂದ್ರೆ ರಕ್ತಕ್ಕೆ ಬೇಕಾಗುವ ಕೆಲವೊಂದು ಅಂಶ ಉಂಟು, ಆ ಪ್ರೋಟೀನ್ಗಳೆಲ್ಲ, ಅದು ತುಂಬಲಿಕ್ಕೆ 3 ತಿಂಗಳು ಬೇಕಷ್ಟೇ. ಇಲ್ಲದ್ರೆ ನಾವು ಇವತ್ತು ಕೊಟ್ಟವರು ನಾಳೆ ಕೂಡ ಕೊಡ್ಬೋದು, ನಮ್ಮ ರಕ್ತ ಏನು ಕಮ್ಮಿ ಆಗುದಿಲ್ಲ. 24 hours ಅಲ್ಲಿ ಫುಲ್ಫಿಲ್ ಆಗ್ತದೆ. ಇದು ವೈದ್ಯರ ಹೇಳಿದ್ದು. ಆದರೆ ಇವತ್ತು ಒಬ್ಬ ಶ್ರೀಮಂತ ತನ್ನ ಮಕ್ಕಳ ಮದುವೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಅದು ಜನ ಜಾಸ್ತಿ ಹೊತ್ತು ನೆನಪಿಲ್ಲಿ ಕೊಡುದಿಲ್ಲ. ಯಾಕಂದ್ರೆ ಸಂಜೆ ಅವ ತಿಂದ ಆ ಊಟದ ರುಚಿ ಎಲ್ಲಿವರೆಗೆ ಇರ್ತದೆ, ಸಂಜೆವರೆಗೆ ಇರ್ತದೆ, ಆಮೇಲೆ ಅದು ಮರೆತು ಬಿಡ್ತಾರೆ. ಆದರೆ ಇವತ್ತು ಆಜಾದ್ ಮೈದಾನದಲ್ಲಿ ನಡೆಯುವಂತ ಈ ಒಂದು ಕಾರ್ಯಕ್ರಮ ಉಂಟಲ್ಲ, ಇದು ಜನ ಸಾಯುವವರೆಗೆ ನೆನಪಿಟ್ಕೊಳ್ಳುವಂಥದ್ದು. ಅದೇ ರೀತಿ ಅದರ ಜೊತೆಗೆ ಇಲ್ಲಿ ಕಣ್ಣಿನ ಉಚಿತ ತಪಾಸಣಾ ಶಿಬಿರ ಉಂಟು. ಫ್ರೀಯಾಗಿ ಸರ್ಜರಿ ಮಾಡಿ ಕೊಡ್ತಾರೆ. ಅದೇ ರೀತಿ ಫ್ರೀಯಾಗಿ ಇದು ಕನ್ನಡಕ ವಿತರಣೆ ಮಾಡ್ತಾರಂತೆ. ಬಹಳ ಒಳ್ಳೆಯ ವಿಚಾರ. ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಸ್ತ್ರಚಿಕಿತ್ಸೆ ಮತ್ತು ಕನ್ನಡಕದ ವ್ಯವಸ್ಥೆಯನ್ನು ಇಲ್ಲಿ ಇವರು ಮಾಡಿರುತ್ತಾರೆ. ಒಳ್ಳೆದಾಗಲಿ, ಶುಭವಾಗಲಿ. ಇನ್ನು ಮುಂದಕ್ಕೆ ಈ ಪ್ರದೇಶದ ಜನರಿಗೆ ಮಾದರಿಯಾಗಲಿ ಎಂದು ಹೇಳುತ್ತಾ ನಾನು 2 ನಿಮಿಷದ ಭಾಷಣ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೆಲ್ಪ್ ಲೈನ್ ಕಲ್ಲಾಪು ಮತ್ತು ಯಾಣಪಯ್ಯ ಮೆಡಿಕಲ್ ಕಾಲೇಜು, KS ಹೆಗ್ಡೆ ಮೆಡಿಕಲ್ ಕಾಲೇಜು, KMC ಆಸ್ಪತ್ರೆ ಇವರ ಜಂಟಿ ಆಶ್ರಯದಲ್ಲಿ ಇವತ್ತು ನಡೀತಿರುವಂತಹ ಈ ಬೃಹತ್ ರಕ್ತದಾನ ಶಿಬಿರ, ಇದರ ಸದುಪಯೋಗವನ್ನು ಈ ಪ್ರದೇಶದ ಎಲ್ಲ ಜನರು ಪಡೆಯಬೇಕಾಗಿ ಪ್ರಪ್ರಥಮವಾಗಿ ತಮ್ಮಲ್ಲಿ ವಿನಂತಿ ಮಾಡುತ್ತಾ ಇದ್ದೇನೆ. ಅದರೊಟ್ಟಿಗೆ ಉಚಿತ ಕಣ್ಣು ತಪಾಸಣಾ ಶಿಬಿರ ಕೂಡ ಇದರಲ್ಲಿ ನಡೀತಾ ಇದೆ. ಇದರ ಕೂಡ ಸದುಪಯೋಗವನ್ನು ನೀವೆಲ್ಲರೂ ಪಡೆಯಬೇಕು. ಇನ್ನೊಂದು, ಈ ಬ್ಲಡ್ ಹೆಲ್ಪ್ ಲೈನ್ ಕಲ್ಲಾಪು ಸಂಸ್ಥೆಗೆ ನಾನು ಅಭಿನಂದನೆ ಹೇಳಲು ಬಯಸುತ್ತೇನೆ. ಏಕೆಂದರೆ ನಾವು ಕೂಡ ಉಳ್ಳಾಲ ಪ್ರದೇಶದಲ್ಲಿ
ಒಂದು 5-6 ಫ್ಲೆಕ್ಸ್ ಲ್ಯಾಂಪ್ ಮಾಡಿದ್ದೇವೆ. ಆದರೆ ನನಗೆ ಇವತ್ತು ಸ್ವಲ್ಪ ಅಸೂಯೆ ಆಗ್ತಾ ಇದೆ. ಇಲ್ಲಿ ಇವರು ಏನು ಹೇಳುವುದೆಂದರೆ ಒಂದು ಮದುವೆಯ ವಾತಾವರಣದ ಹಾಗೆ ಮಾಡಿ ಅದರಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಇದು ಎಲ್ಲರಿಗೂ ಮಾದರಿಯಾಗಬೇಕು. ಖಲೀಲ್ ಅವರು ಹೇಳಿದ ಹಾಗೆ ಕ್ರೀಡೆಗೆ ಮಾತ್ರ ನಾವು ಮುಂಚೂಣಿಯಲ್ಲಿ ಇರುವುದಲ್ಲ, ಇಂತಹ ಕೆಲವು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಕೂಡ ಮುಂಚೂಣಿಯಲ್ಲಿ ಇರಬೇಕು. ಸಮಾಜಕ್ಕೆ ಸ್ವಲ್ಪ ಉಪಯೋಗ ಆಗುವಂತಹ ಕಾರ್ಯಕ್ರಮ ಮಾಡುವ ಅಂತ ಹೇಳಿ ಎಲ್ಲರಿಗೂ ವಿನಂತಿ ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.